ರಾಜ್ಯದೆಲ್ಲೆಡೆ ಕೋವಿಡ್ ಲಸಿಕೆಯ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಕೆಲಸವನ್ನ ಸರ್ಕಾರ ಮಾಡ್ತಾನೆ ಇದೆ. ಜನರಲ್ಲಿ ಕೋವಿಡ್ ಲಸಿಕೆ ಬಳಕೆಯಲ್ಲಿ ಇರುವ ಭಯವನ್ನ ಹೋಗಲಾಡಿಸುವ ಮೂಲಕ ಸಾಮಾನ್ಯ ಜನರು ಲಸಿಕೆ ಪಡೆಯಲು ಮುಂದಾಗಬೇಕು ಎನ್ನುವ ಕಾರಣಕ್ಕೆ ಆರೋಗ್ಯ ಕೇಂದ್ರಗಳು ಈ ಬಗ್ಗೆ ಜನರಲ್ಲಿ ಆತ್ಮವಿಶ್ವಾಸವನ್ನ ಮೂಡಿಸುವ ಕೆಲಸವನ್ನ ಮಾಡ್ತಿದೆ. ಇಂದು ಕಟೀಲು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆಯುತ್ತಿರುವ ಕೋವಿಡ್ ಲಸಿಕಾ ಕಾರ್ಯಕ್ರಮ ಯಾವ ರೀತಿ ಜನರಲ್ಲಿ ಅರಿವನ್ನ ಮೂಡಿಸುತ್ತಿದೆ ಹಾಗೂ ಆರೋಗ್ಯ ಕೇಂದ್ರದ ಅಭಿವೃದ್ಧಿ ಕಾಮಗಾರಿ ಯಾವ ರೀತಿ ನಡೆಯುತ್ತಿದೆ ಎಂದು ಶಾಸಕರಾದ ಉಮ್ಮನತ್ ಕೋಟ್ಯನವರು ಪರಿಶೀಲನೆ ನಡೆಸಿದರು.